ಈಗ ತಾವು ಮಂಡನೆ ಮಾಡಿರುವಂಥ ಅಂದರೆ ತಮ್ಮ ರಿಪೋರ್ಟಲ್ಲಿ ಪ್ರಮುಖವಾಗಿ ಕರ್ನಾಟಕದ ಹಲವು ಜಿಲ್ಲೆಗಳ ಕೆಲವೊಂದು ಭೂ ಕಬಳಿಕೆ ವಿಚಾರ ಇದೆ. ಸ್ಪೆಷಲಿ ಕರಾವಳಿಗೆ ಸಂಬಂಧಪಟ್ಟಂತೆ ಯಾವ ಪ್ರದೇಶಗಳಲ್ಲಿ ತಾವು ಈಗ ರಿಪೋರ್ಟನ್ನು ಮೆನ್ಷನ್ ಮಾಡಿರುವಂಥದ್ದು? ನೋಡಿ, ಇಲ್ಲಿಯ ಜನರು ಭಾಳ ಹುಷಾರು ನೆನೆಸ್ಕೊಳ್ತೇನೆ. ನಾನು ಒಂದೆರಡು ಕಡೆ ಹೋಗಿದ್ದೆ, ಒಂದೆರಡು ಕಡೆ ಮನುಷ್ಯ ಮಾಡಿದೆ. ಒಂದು ಮಸ್ಜಿದಿ ನಡುಪಳ್ಳಿ ಅಂತೇಳಿ, ನಡುಪಳ್ಳಿ ಅಂತ ಇರಬೇಕಾದ್ರೆ ಬಂದರಲ್ಲಿ ರಿಜಿಸ್ಟ್ರೇಷನ್ ಪ್ರಕಾರ 15 ಎಕರೆ 15 ಸೆಂಟ್ಸ್ ಜಾಗ ಉಂಟು ನಮ್ಮಲ್ಲಿ ವಕ್ಫ್ ಬೋರ್ಡಲ್ಲಿ. ಇಲ್ಲಿ ಬಂದು ನೋಡಿದಾಗ ಖಾಲಿ ಯಾವುದು ಮಸೀದಿ ಏನಿದೆಯೋ 15 ಸೆಂಟ್ಸ್ ಜಾಗ, ಅದು ಮಾತ್ರ 15 ಎಕರೆ ಇಲ್ಲ. ಓಕೆ, 15 ಸೆನ್ಸ್ 15 ಎಕರೆ. ಓಕೆ, ಡಿಫ್ರೆನ್ಸ್ ಅಂದರೆ ಇದು ಹೇಗಾಯ್ತು ಅಂತ ಹೇಳಿದ್ರೆ, ನಾನು ಬಹುಶಃ ನನ್ನ ರೀಡಿಂಗ್ ಅಂಡ್ ಮೈ ಜಡ್ಜ್ಮೆಂಟ್, ಹಳಬರು ಒಂದು ಮಸೀದಿ ಮಾಡಿ ಕಟ್ಟಿಕೊಡುವಾಗ ಅದು ನಡೆಸೋಕ್ಕೋಸ್ಕರ ಜಾಗ ಕೊಡ್ತಾರೆ. ಜಾಗ ಅಲ್ಲೇ ಇರುವುದಿಲ್ಲ, ಹಳೆ ಎಲ್ಲ ಕಡೆ ತೋಟ ಗದ್ದೆ ಅದಲ್ಲೇ ಇರುತ್ತೆ. ಹಾಗೆ 15 ಎಕರೆ ಬೇರೆ ಇರಬೇಕು. ಅದು ಯಾವುದೋ ಒಂದು ರೀತಿಯಲ್ಲಿ ನಾವು ನನ್ನ ರಿಪೋರ್ಟ್ ನೋಡಿದರೆ ಹೇಗೆ ಕಳಿಸ್ಕೊಂಡಿದ್ದಾರೆ, ಬೇರೆ ಬೇರೆ ಆಚೆ ಹೇಗೆ ಕಳಿಸ್ಕೊಂಡಿದ್ದಾರೆ, ಹಾಗೆ ಒಂದು ಮೆಥಡಲ್ಲಿ ಅದು ಕಳಿಸ್ಕೊಂಡಿರಬೇಕು. ಅದು ಕಾಣ್ತಾ ಇಲ್ಲ. ಮತ್ತು ಯಾವುದ್ಯಾವುದು ನನ್ನ ಕಣ್ಣಿಗೆ ಬಂದಿದೆಯೋ ಖಂಡಿತ ಹೋರಾಟ ಮಾಡಿದ್ದೇನೆ. ಯಾರ ವಿಷಯ ನಾನು ಓಪನ್ ಆಗಿ ಕೇಳಿದೆ, ನಂಗೆ ಇದ್ದಿದ್ದು ದೇಟ್ ತಿಳಿಸಿ ನನಗೆ ಅಂತೇಳಿ. ನಾನು ರಿಟೈರ್ ಆಗಿ ಹೇಗೋ ನಾನು ಅದನ್ನು ಬಂದ ನಂತರ 6 ವರ್ಷ ನಂತರ ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ಬಂದಿತ್ತು. ನಾನು ಆ್ಯಕ್ಷನ್ ಹಾಕಿಕೊಂಡು ಹೋಗಿ ಕೇಳಿದ್ದೇನೆ, ಮಾಡಿದ್ದೇನೆ. ಅದನ್ನು ಒಬ್ಬರದ್ದು ಹೇಳಿ ಅದನ್ನು ಕೋರ್ಟಿಗೆ ಕೂಡ ಹಾಕಿದ್ದೇನೆ ನಾನು.